ಅಲ್ಲಿ 4 ಚಕ್ರಗಳಿರುವ ವಾಹನಗಳು ಓಡಾಡುತ್ತಿದ್ದವು. ಅದರಲ್ಲಿ ಪುಟಾಣಿ ಮಕ್ಕಳು ಸಂಚರಿಸ್ತಾ ಇದ್ರು. ಇನ್ನು ದ್ವಿಚಕ್ರ ವಾಹನಗಳು ಕೇವಲ ಒಂದೇ ಚಕ್ರದಲ್ಲಿ ಸಾಗುತ್ತಿದ್ದವು. ಆದರೆ ಆ ಸಾಹಸಗಳು ಯಾವುದೂ ರಸ್ತೆಯ ಮೇಲಲ್ಲ. ಅಷ್ಟಕ್ಕೂ ಈ ಸ್ಟಂಟ್ ನಡೆದದ್ದು ಎಲ್ಲಿ ಅಂತೀರಾ? ನೀವೇ ನೋಡಿ. ಹೌದು, ಮಂಗಳೂರಿನ ಕಣ್ಣೂರಿನಲ್ಲಿರುವ ಕೆಫೆ ಕಾರ್ಟ್ನಲ್ಲಿ ಕಂಡುಬಂದ ದೃಶ್ಯವಿದು. ಕೆಫೆ ಕಾರ್ಟ್ ಇದೀಗ ತನ್ನ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ. ಕಳೆದ ಬಾರಿ ಕಾರ್ಟಿಂಗ್ ಪ್ರಿಯರ ಮನದಿಂಗಿತವನ್ನ ಕೆಫೆ ಕಾರ್ಟಿಂಗ್ ಸಂಸ್ಥೆ ನಿವಾರಿಸಿತು. ಈ ಕ್ರೀಡೆಯನ್ನ ಪ್ರಪ್ರಥಮ ಬಾರಿಗೆ ಮಂಗಳೂರಿಗೆ ಪರಿಚಯಿಸುವಲ್ಲಿ ಕೆಫೆ ಕಾರ್ಟ್ ಸಂಸ್ಥೆ ಯಶಸ್ವಿಯಾಗಿತ್ತು. ಇಲ್ಲಿರುವ ಕಾರ್ಟ್ಗಳು ವಿಭಿನ್ನ ವೇಗದಲ್ಲಿ ಚಲಿಸುತ್ತವೆ. ಇನ್ನು ಸಂವೇದನಾ ಸಂಸ್ಥೆಯ ಮಕ್ಕಳನ್ನ ಕೆಫೆ ಕಾರ್ಟ್ಗೆ ಕರೆದುಕೊಂಡು ಬರಲಾಯಿತು. ಬೆಳಗಿನಿಂದ ಸಂಜೆಯ ತನಕ ಮಕ್ಕಳು ಕೆಫೆ ಕಾರ್ಟ್ನಲ್ಲಿದ್ದು ಸಂತೋಷದಿಂದ ಕಾಲ ಕಳೆದರು. ಕೆಫೆ ಕಾರ್ಟ್ನ ಮಾಲೀಕರಾದ ನಿಶಾಂತ್ ಪೂಜಾರಿಯವರು ಮಾತನಾಡಿ, ಕೆಫೆ ಕಾರ್ಟ್ 1 ವರ್ಷ ಪೂರೈಸುತ್ತಿದ್ದು, ಆ ಹಿನ್ನೆಲೆಯಲ್ಲಿ ಸಂವೇದನಾ ಸಂಸ್ಥೆಯ ಮಕ್ಕಳಿಗೆ ಕೆಫೆ ಕಾರ್ಟ್ನ ಟ್ರ್ಯಾಕ್ನಲ್ಲಿ ಸಂಚರಿಸಲು ಅವಕಾಶ ಮತ್ತು ಕಾರ್ಟ್ ತಂಡದಿಂದ ದ್ವಿಚಕ್ರ ವಾಹನಗಳ ಸ್ಟಂಟ್ ಅನ್ನು ಪ್ರದರ್ಶಿಸಲಾಯಿತು ಎಂದು ಹೇಳಿದರು. ಕೆಫೆ ಕಾರ್ಡ್ ಓಪನ್ ಆದ 1 ವರ್ಷ ಅಂಡ್ ಆನಿವರ್ಸರಿ ಫಸ್ಟ್ ಆನಿವರ್ಸರಿ ಅಂಚ ಜೋಕ್ಲೆಗೋಸ್ಕರ ಆಶ್ರಮ ಜೋಕ್ಲೆಗೋಸ್ಕರ ಗೋ ಕಾರ್ಟಿಂಗ್ ರೈಡ್ ಬೊಕ್ಕ ಒನಸ್ ಅರೇಂಜ್ ಮಾಡ್ತದ. ಆಯ್ತು ಒಟ್ಟಿಗೆ ಸ್ಟಂಟ್ ಶೋ ಪೂರ ಮಲ್ತೊಂದಲ್ಲ ಈ ಸರ್ತಿ ಜೋಕ್ಲೆಗ್ ಫುಲ್ ಫ್ರೀ ಆದ ಒನಸ್ ಪೂರ ಕೊರೊಂದಲ್ಲ ಜೋಕ್ಲ ಮಸ್ತ್ ಎಂಜಾಯ್ ಪೂರ ಮಲ್ತೊಂದಿದ್ದೇವೆ. ಸಂವೇದನಾ ಸಂಸ್ಥೆಯ ಯೋಜನಾಧಿಕಾರಿ ಜಯಲತಾ ಅವರು ಮಾತನಾಡಿ, ಕೆಫೆ ಕಾರ್ಟ್ ವಾರ್ಷಿಕೋತ್ಸವದ ಅಂಗವಾಗಿ ಮಕ್ಕಳನ್ನ ಕರೆದುಕೊಂಡು ಬರಲಾಗಿದೆ. ಮಕ್ಕಳು ದಿನವಿಡೀ ಸಂತೋಷದಿಂದಲೇ ಇಲ್ಲಿ ಕಾಲವನ್ನ ಕಳೆದರು. ಕೆಫೆ ಕಾರ್ಟ್ನಿಂದ ಇಂತಹ ಅವಕಾಶ ಕಲ್ಪಿಸಿಕೊಟ್ಟಿರುವುದಕ್ಕೆ ಅಭಿನಂದನೆ ಸಲ್ಲಿಸಿದ್ರು. ಕಾರ್ಟ್ ಸಂವೇದನಾ ಸಂಸ್ಥೆ ಉಂಡು ಇನಿ ಮುಕ್ಲಿನ ಒಂಜಿನ ವರ್ಷದ ಒಂಜಿ ಸೆಲೆಬ್ರೇಷನ್ಗೋಸ್ಕರ ಇಂಕಲ ಜೋಕ್ಲಿನ ಮುನ್ಪಲ್ ಎತ್ತಿದ್ದೇವೆ. ಇಂಗ್ಲಿ ಪಣ ಮಸ್ತ್ ಡೋನರ್ಸ್ ನಕ್ಲು ಪೂರ ಅಲ್ಪ ಬರ್ಪಿರ್ ಸಾಧಾರಣ ಬಟ್ ಒಂದು ಇಂಗ್ಲಿ ಫಸ್ಟ್ ಟೈಮ್ ಬಟ್ ಮಸ್ತ್ ಎಂಜಾಯ್ ಮಂತೊಂದುಲ್ಲೇರು ಜೋಕ್ಲಿ ಪೂರ ಅಕ್ಲೆ ಮಸ್ತ್ ಇಷ್ಟ ಅಂಡ್ ಇತ್ತ ಪಿದಾಡ್ರಲಕ್ಕೆ ಏನೊಂದಿಜ್ಜೇರು ಜೋಕ್ಲು ಅಂಚದು ಮುಕ್ಲಿನ ಒಂಜಿ ಒಂದೇಕ್ ಮಸ್ತ್ ಇಂಗ್ಲಿನ ಸಂಸ್ಥೆದ ಪರವಾದ ಸಿಬ್ಬಂದಿ ವರ್ಗ ಬಕ್ಕ ಜೋಕ್ಲಿನ ಪರವಾದ ಮಾತಿನ ಪರವಾದಲ್ಲ ಮಸ್ತ್ ಧನ್ಯವಾದ. ಆತಾಯ್ತು ಮುಕ್ಲಿಗೆ ದೇವರು ಎಡ್ಡೆ ಮನ್ಪಡ ನೆಟ್ಟು ಅಂಚಿನಿ ಕೂಡ ತೆಂಕ್ಲ ಜೋಕ್ಲಿನ ಲೆಪ್ಪಡ ಅಕ್ಲೆಗೆ ಒಂಜಿ ಖುಷಿ ಮುಲ್ಪ ಕೊರಡೆ ಪಂದ್ಯಾನು ಪನೊಂದು. ಒಟ್ಟಿನಲ್ಲಿ ಕೆಫೆ ಕಾರ್ಟ್ ಮಂಗಳೂರಿಗೆ ಲಕ್ಕಿ ಇಟ್ಟು 1 ವರ್ಷ ಪೂರೈಸಿದ. ಕೆಫೆ ಕಾರ್ಟ್ ಪ್ರಿಯರು ಆಗಮಿಸಿ ಕಾರ್ಟಿಂಗ್ ರೇಸ್ನಲ್ಲಿ ಭಾಗವಹಿಸುತ್ತಿದ್ದಾರೆ. ಇಂತಹ ಅವಕಾಶವನ್ನ ಕಲ್ಪಿಸಿದ ಕೆಫೆ ಕಾರ್ಟ್ ಸಂಸ್ಥೆಯು ಇನ್ನಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿ ಎಂದು ಹಾರೈಸುವ. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.